ಇಲ್ಲಿ ನೋಡ್ತಾ ಇದ್ದೀರಾ ನೀವು ಏನಾಗ್ತಿದೆ ಅಂತ. ಒಂದು ಸೋಷಿಯಲ್ ಮೀಡಿಯಾ ವೈರಲ್ ಅಪ್ಪಡ ಮಾತಾಡಿಲ್ಲ. ಸೊ ಇನ್ನು ಚೈಲ್ಡ್ಹುಡ್ ಫ್ರೆಂಡ್ಸ್ ಪೂರ ಸೇರಿದಂಜಿ ಟ್ರಿಪ್ ಪ್ಲ್ಯಾನ್ ಪಾಡ್ದ ಶಿವಮೊಗ್ಗದಂಚಿ ಪೋಂದಿಲ್ಲ. ಸೊ ಆಲ್ರೆಡಿ ಗಾಡಿ ಬರ್ತದುಂಡು, ಅಶ್ವಿನ ಗಾಡಿ ಒಯ್ದುಂಡು. ಸೊ ಪ್ಯಾಕ್ ಮಾಡ್ತಂದಿಲ್ಲ ಪೂರ ಪ್ಯಾಕಿಂಗ್ ಪೂರ ಆವೊಂದುಂಡು. ಜವಾನಿ ಫುಲ್ಲು ಡೆಡಿಕೇಟೆಡ್ ಅದು ವರ್ಕ್ ಬೇಡ ಅಂತಂದಿಲ್ಲ. ಮುಲ್ಪಲ ದಟ್ ಸೇಮೆ ದಡ್ಡೆ ನೆಟ್ಟು ಸಾರು ಸಾಂಬಾರು ಪೂರ ಉಂಡು. ಪೂರ ರೆಡಿ ಆಯ್ತು. ನಮ್ಮ ಚಾ ಕನ್ನ ಚಾ ಮೂಲ ಕೂಡ ನೀವು ವ್ಲಾಗರ್ ಇಲ್ಲ ರೈಕ್ಲೆಲ್ಲ ಬೇ ಹೆಲ್ಪರ್ ಇದಾಯ್ತಾ ಬರೀತೀನಿ. ಫಿಯರ್ಲೆಸ್ ಆ್ಯಂಡ್ ಫ್ರೀ ಬಿಡೋದಿನೊಟ್ಟಿಗೆ ಬರ್ತದ ಬೆಂಚ ಫಿಯರ್ಲೆಸ್. ಅಡಿತರ ಪನ್ನು ಆ್ಯಕ್ಚುಲಿ ಬೆಂಗಳೂರಿಂದ ಟ್ರೈನ್ ತಗೊಂಡೆಲ್ಲ ಬಂದಿದೆ. ಕೊರಿಯರಾ? ಫುಲ್ ಮಳೆ ಇಲ್ಲ ಆ್ಯಕ್ಚುಲಿ. ನಾವು ಇದೇ ಎಕ್ಸ್ಪೆಕ್ಟ್ ಮಾಡ್ತಿದ್ದ ಈ ಡ್ರೈವಲ್ಲಿ. ಫುಲ್ ಮಳೆ ಇದೆ, ನೋಡೋಣ ಹೆಂಗಿದೆ ಅಂತ. Gole banyak gole. Nela, becodo. Mana tomatnya nela? ಓಕೆ ನಿಂಗಳು ಚೆಕ್ ಪೋಸ್ಟ್ ಹಿಡಿದು ಚೂರು ಮಿತ್ತು ಬಂದಾಗ ಒಂಜಿ ಬಸ್ ಸ್ಟ್ಯಾಂಡ್ ಅಲ್ಪ ಚೂರು ಬಡ ಒಂದಿತ್ತು ನಿಂಗಳು ಐಕ್ ಬಸ್ ಸ್ಟ್ಯಾಂಡ್ ಅಲ್ಪ ಕುಂತೆ. ಸೊ ಸಂತೋಷ್ ಈ ಕಡೆ ಒಂದು ಸೇಮೆ ದಡ್ಡಿಲ್ಲ ಐಕ್ ಒಂದು ಸಾಂಬಾರ್ಲ ಅಂತ ಬತ್ತಾತಿದ್ದೆ. ಭಾರಿ ಖುಷಿ ಅಂಡು ಸೂಪರ್ ಅಂಡು ಈ ಬರ್ಸಲ ಬರೋಂದಿತ್ತು ಜೋರು ವರ್ಷಕ್ಕದೊಂಜಿ ಎಕ್ಸ್ಪೀರಿಯನ್ಸ್. ಸೊ ನಾನು ಅಮಲ್ ಪಡೆದಿತ್ತು ಹಿದಾಡುವ ಇಂಕ್ಲು ನಾನು ಕವಿಶಾಲಾಗ ಪೋಪನ ಪ್ಲ್ಯಾನ್ ಉಂಟು. ಸೊ ಸ್ಟೇ ಟ್ಯೂನ್. ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಮನೆಗೆ ಬಂದ್ವಿ. ಹಾಯ್ ಫ್ರೆಂಡ್ಸ್. ಏನು ಮಾಡೋದು? ಸುದೇ ನೋಡಿ ಫ್ರೆಂಡ್ಸ್. ಇಂಚರಗೆ ಬಂದ್ವಿ ಇವಾಗ.
ಇಂಚಿನ ಫೈನಲಿ ಎಂಕಲು ಇಂಚಾರ ಹೋಮ್ ಸ್ಟೇಗೆ ರೀಚ್ ಆಗೋದಿಲ್ಲ. ಫುಲ್ ನೇಚರ್ ಸ್ಟೇ. ಸೌಂಡ್ ಫುಲ್ ಅಬ್ಬ ಅರ್ಥ ಕಾಡ್ತಾರೆ ನಮಗೆ ರೂಮ್ ಒಂದು ಎಂತ ಇರ್ತಿಲ್ಲ. ಟಿಕ್ಕಿ ಮುಳ್ಬೋದು ಬಸ್ ಅಂತದ್ದು ಒಂಜಿ ಕನ್ಫ್ಯೂಷನ್ ಮಾಡಿತ್ತೆ ರೂಮ್ ದಾದಂದು ಡಿಸೈಡ್ ಆಗ್ತಿದ್ದೆ ಬಟ್ ಇಟ್ಲ ಫೋಟೋ ಇಚ್ಚಿಗೆ ಇಂಚೋಲಿ ದಾದಾ ಜಾಸ್ತಿ ಆಗಲ್ಲ ಚಾನ್ಸ್ ರಟ್ಟುಳು ದೊಡ್ಡ ಜನ ಭಾರಿ ಮರಕ್ಕಾಗಲೇ ಕಬಾಬ್. ಇವಾಗ ಕೆಲವೇ ಕ್ಷಣಗಳಲ್ಲಿ ಕಬಾಬ್ ರೆಡಿ ಆಗುವುದು. ಖಾರ ಉಂಟು ಯಾವ ಮುಂಚು ಹಾಯ್ 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 ಮಂಕು ಹಾಯ್ ಮಂಕು ಹಾಯ್ ಹಾಯ್ ಮುಟ್ಟಚ್ಚು ಅಂತಂದಲ್ಲೇ ಬಳ್ಳಿಲಿ ಕೊಚ್ಚೊಂದಲ್ಲೇ ಮೂರು ಪುಳಿ ಮುಂಚೆ ರೆಡಿ ಆವೊಂದುಂಡು ಚಿತ್ರಾನ್ನ ಉಸ್ತುವಾರಿಡು ಪುಳಿ ಮುಂಚೆ ರೆಡಿ ಆವೊಂದುಂಡು. ಇಲ್ಲಿ ನೋಡ್ತಾ ಇದ್ದೀರಾ ನೀವು ಏನಾಗ್ತಿದೆ ಅಂತ. ನಮ್ಮ ರಿಪೋರ್ಟರ್ ಕೂಡ ಇದ್ದಾರೆ ಇಲ್ಲಿ. ವೀಕ್ಷಕರೇ, ಇಲ್ಲಿ ಪುಳಿ ಮುಂಚೆ ಆಗ್ತಿದೆ.
ಬೆಚ್ಚ ಬೆಚ್ಚ ಪುಳಿ ಮುಂಚಿ ನೋಡಿ ಅಲ್ಲ ಪುಳಿ ಮುಂಚಿಗೆ ಅದು ಫ್ರೈ ಆಗ್ತಾ ಉಂಟು. ಈರುಳ್ಳಿ ಮತ್ತು ಟೊಮೆಟೊ ಇವಾಗ ಕೆಲವೇ ಕ್ಷಣಗಳಲ್ಲಿ ಪುಳಿ ಮುಂಚಿ ರೆಡಿ ಆಗುವುದು. ಹಾಗೆ ಇದರಲ್ಲಿ ಕಬಾಬ್ ಕೂಡ ರೆಡಿ ಮಾಡಿದ್ದಾರೆ. ಕಬಾಬು ಈಗ ಮುರಕ್ಕಿಸಿ ಆಗಿದೆ. ಈಗ ಚಿತ್ರ ಇವರು ಕೋರಿಯನ್ನು ಬಣ್ಣಲೆಗೆ ಹಾಕುವ ಸಂದರ್ಭ. ನಾನ್ ಸ್ಟ್ರೈಕ್ನಲ್ಲಿ ಚಿತ್ರ ಅವರು ಮತ್ತೊಮ್ಮೆ ಬಲಗೈ ದಾಂಡಿಗರಾಗಿ ಸುರಕ್ಷಾ ಅವರು, ಅಂಪೈರ್ ಆಗಿ ದೀಕ್ಷಾ ಅವರು ನೋಡ್ತಾ ಇದ್ದಾರೆ. ಏನು ಮಾಡ್ದಂತೆ ಅವರಿಗೆ ಅರ್ಥ ಆಗ್ತಿಲ್ಲ. ಅವರಿಗೆ ಒಮ್ಮೆ ಫುಲ್ಲು ಕೆಪ್ಸಾಗಿದೆ. ಅವರ ಗಂಡನಿಗೆ ತಲೆ ಕೆಟ್ಟೋಗಿದೆ. ಏನು ಮಾಡೋದು ಎಂತಂತಲೇ ಅರ್ಥ ಆಗ್ತಿಲ್ಲ. ಈಜ ನಂದು ಕೊಚ್ಚುತ್ತಾನೆ ಉಂಟು ಆವಾಗದಿಂದ. ಈ ಜೋಕ್ಲೆ ಇದ್ದ ಆಲವಲ್ಲಿ ಮಾರ ಅದು ಗೊಬ್ಬರ ದಿಗದ್ರು. ಸಂತೋಷ್ ಅವರು ಏನು ಕೊಚ್ತಾ ಇದ್ದೀರಿ? ಅಡಿ ಮೇಲೆ ಮಾಡ್ತಾ ಇದ್ದಾರೆ. ಬಣಲೆ ಪೊತ್ತದಾರತ್ತ ಸೂಗರ್ತಾರ ಸೂಗರ್ತೀರ ಸೂಗಟ್ಟು. ಇಲ್ಲಿ ಏನಾಗ್ತಿದೆ ಅಂತ ಅರ್ಥ ಆಗ್ತಾ ಇಲ್ಲ. ಎಂತ ಇಲ್ಲಿ ಮಹಿಳೆಯರ ನಡುವೆ ಒಂದು ಉಪ್ಪಿಗಾಗಿ ಚರ್ಚೆ ಆಗ್ತಾ ಉಂಟು. ಹಾಗೆ ಹಾಕುವ ಹೀಗೆ ಹಾಕುವ ಅಂತ. ಹೇಗೆ ಹಾಕುವುದು ಇವಾಗ ಗೊತ್ತಿಲ್ಲ. ಲಾಸ್ಟಿಗೆ ಫೈನಲ್ ಆಗಿ ಇಲ್ಲಿ ಟೇಸ್ಟ್ ನೋಡಿ ಸಾಯಿದು ನಾವು. ಆಯ್ತು, ಇವರೊಬ್ರು ಅಲ್ಲಿ ಬೆಂಕಿ ಎಷ್ಟು ಬರ್ತದೆ ಅಂತ ಗೊತ್ತಿಲ್ಲ. ಆದರೆ ಈ ನಮ್ಮನೆ ತಿರುಗಿಸ್ತಾ ಇದ್ದಾರೆ ಸುರಕ್ಷಾ ಅವರು. ನನಗೆ ಸದ್ಯಕ್ಕೆ ದೊಡ್ಡ ಯಕ್ಷ ಪ್ರಶ್ನೆ ಅಂದರೆ ಸುರಕ್ಷಾ ಇವರು ಈ ಎಲ್ಲ ಟೀಮ್ನ ಲೀಡ್ ಮಾಡ್ತಿದ್ದಾರೆ. ನನಗೆ ಅದೇ ಒಂದು ಆಶ್ಚರ್ಯ ಆಗ್ತಾ ಉಂಟು. ಈಗ ಫೈನಲ್ ಆಗಿ ನಾವು ತಿನ್ನೋದು ಹೇಗೆ ಅಂತ ಒಂದು ದೊಡ್ಡ ತಲೆದು. ಆದರೂ ಏನೋ ಮಾಡ್ತಾ ಇದ್ದಾರೆ. ಮತ್ತು ಸುರಕ್ಷಾ ಅವರ ಒಂದೆರಡು ಮಾತು ಏನಾಗ್ತಿದೆ, ಹೇಗೆ ಏನು ನಡೀತಿದೆ, ಏನೇನು ಮಾಡಿದ್ರಿ, ಇದಕ್ಕೆ ಏನೇನು ಹಾಕಿದ್ರಿ? ಕೋರಿ ಸುಕ್ಕ ಆಯ್ತಾ? ಇದು ಕೋರಿ ಸುಕ್ಕವಾ? ಪುಲಿ ಮುಂಚ ನಿಮ್ಮ ಮಧ್ಯೆ ಗೊಂದಲ ಉಂಟಲ್ಲ ಇದರಲ್ಲಿ. ಮಂಗಳೂರು ಸ್ಟೈಲ್ ಅಲ್ಲ, ಅಟ್ಲೀಸ್ಟ್ ಇಲ್ಲಿದ್ದು ಸ್ಟೈಲ್ ಆದರೂ ಆಗುತ್ತೆ ನಮಗೆ. ಮಾಡ್ತಿರಲ್ಲ, ಉಪ್ಪೆಲ್ಲ ಹಾಕಿದ್ರೆ. ಮತ್ತು ನೀವೊಂದೆರಡು ಮಾತು ಹೇಳಿ. ಏನಿಲ್ವಾ? ಯಾರಿಗೆ ಡೈಲಾಗೇ ಅಲ್ಲ ಅಂತೆ. ದೀಕ್ಷಾ ಅವರೇ ಒಂದೆರಡು ಮಾತು, ಏನಾದರೂ ಒಂದು ಮಾತು ಹೇಳಿ. ಅಲ್ಲಿ ಉಪ್ಪಿನಲ್ಲಿ ಸ್ವಲ್ಪ ನೀವು ಗೊಂದಲ ಆಯ್ತಲ್ಲ, ಅದೇನು ವಿಷಯ ಅಂತ. ಪುಡಿ ಉಪ್ಪು ಎಂಥದೇ ಆಗಲಿ ನಮ್ಮ ಎಂಥದೇ ಆಗಲಿ ಮಾಡ್ತಾ ಇದ್ದಾರೆ. ತಿನ್ನೋದು ನಮ್ಮ ಹಣೆ ಬರ. ಈ ಜನ ಒಂದು ಆವಾಗದಿಂದ ಮೊಬೈಲಲ್ಲಿ ಉಂಟು ಮಾರೆ. ಏನು ಸೀನೆ ಟ್ರಿಪ್ ಮಾಡ್ಪುಲೆ ಮಿತ್ತು ಮಾಡ್ಪುಲೆ ತಿರ್ತು ಅನ್ಪುಲೆ ಅನ್ನೊಂದುಲ್ಲೆ ಮಾರೆ. ಜೋಕ್ಲೆ ಬಲ್ಲೆ ಕಾಲ ಪಾತಿರ್ಲೆ ಹಾಯ್ ಬಲ್ಲೆ. ಓ ಹಾಂ ಪಾಡ್ಲಿ ಒಂದು 3-4 ಜನ ಅನ್ಕೊಳ್ಳೋದು ನಾ ಪಿತ್ತ ಅಡಿಲ್ಲ ಹಾಕ್ತದ ಅಂದು ಸಾಧನ ಗೊತ್ತಿಜ್ಜಿ. ನಾನು ಆಲ್ರೆಡಿ ಒಂದು ಪರಕ್ಕೆ ಎನ್ನಿದೆ. ಹಾಯ್ ಬಲ್ಲೆ ಹಾಯ್. ಒಂದು ಸಂತೋಷ್ ನಾಯ್ಕರ್ನ ಕುಡಿ, ಒಂದು ಹರೀಶರ್ನ ಅದೇ ಇನ್ನ ಪಪ್ಪನ ಹೋದಾರ ಅದ ಹರೀಶ್ ಇರ್ನ ಪಪ್ಪನ ಹೋದಾರ ಸಂತೋಷ ಇರ ಪಪ್ಪನ ಹೋದಾರ ಪಪ್ಪನ ಹೋದಾರ ಸಂತೋಷ್ ನಾಯ್ಕರ್ ಮೂಲಲ್ಲೇರು ಅಕ್ಕಲ್ ದಾದನ ಒಟ್ಟಿಗೆ ಕೊಚ್ಚೊಂದಿಲ್ಲ ದಾದನು ಗೊತ್ತಿಜ್ಜಿ ಎಕ್ಕಡು ಕೊಚ್ಚಿಮೇರು ಮತ್ತೊಮ್ಮೆ ಸುರಕ್ಷಾ ಅವರು ಮತ್ತೊಮ್ಮೆ ಬಣಲೆಗೆ ಕೈ ಹಾಕಿದ್ದಾರೆ. ಇವರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಮತ್ತೊಮ್ಮೆ ಸುರಕ್ಷಾ ಅವರು 2ನೇ ಬಾರಿ ಜಾಸ್ತಿ ಕೈಲಿ ಬಾಡೊಚ್ಚಿ ಬಿಡು. ಆಂಡು ಜಾಸ್ತಿ ಕೈಲಿ ಬಾಡೊಚ್ಚಿ ಕೈಲಿ ಸರಿ ಉಂಡು ಅವು ಪೊಡಿ ಹಾಕೊಂಡು. ಹಾಂ ಆಯ್ತು, ಅವನೊಂದು ಗೊತ್ತಿಜ್ಜಿ.
ಒಂದು ಎದುರಿ ಆಂಡ್ ಸಾಧನ ಇನಿ ಉಂಟು ದಾದನ್ ಮಣಿಪೊಟ್ಟು ಏರ್ಲ ಮಣಿಪೊಟ್ಟು ತೂಕ ದಾದನ್ ತೂಕ ಅವ್ನು ದಾದನ್ ನಿಂಗೆ ಕಾವಡಿತ್ತು ಗಂಟೆ ಸನ್ನಿ ಹೆಚ್ಚು ಒಂದು ಬರ್ತದೆ ಒಂದು ಸೋಷಿಯಲ್ ಮೀಡಿಯಾ ವೈರಲ್ ಅಪ್ಪಡ ಒಂದು ಅಡಂತ ಕಟ್ 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 ಸಾರಿ ದಾದನ ತತ್ವಮೋಸ ಆದುಕೊಂಡು ಆ ತತ್ವಮೋಸ ಆತಲು ಮೂಲ ರಡ್ಡುಂಡು ಅದನ್ನು ಕೋರಿಗೆ ಮಾಡಿ ಪೋಲ 4 ಜನ ಮಂತೊಂದುಲ್ಲೆರು ಒಂಜಿ ಪುಲಿ ಮುಂಚೆ 4 ಜನ ಡಿಸ್ಕಷನ್ ಮಂತೊಂದುಲ್ಲೆರು ದಾದನ ಕರ್ತ ಮುಡಿತ್ತೆ ಜೋಕ್ಲು ಬರೀತಾರೆ ಬೇರೆ ಬೇರೆ ಅವನಿತ್ತು ಕೂಡ ವೀಡಿಯೋ ಮಂತೊಂದುಲ್ಲೆ 4 ಜನ ದಾದನ ಹಿಂಗೇರಿ ಕೊಚ್ಚಿವೆ ದಾಯ್ತ ಕೊಚ್ಚಿವೆನೇ ಆಗಿತ್ತು ಕೊಚ್ಚಿವೆ ಪುಲಿ ಮುಂಚೆ ಹಾಕೊಂಡ ಗೀ ರೋಸ್ಟ್ ಹಾಕೊಂಡ ದಾದ ನಿಂಕ ನನಗೆ ಒಂಜಿ ಗಣನೆಗೆ ತಿಕ್ಕದಿಜ್ಜಿ ನಮ್ಮ ಮೆಲ್ಲ ಪೋದು ನಮ್ಮೊಂಜಿ ಹಿಡನ್ ಕಾರ್ಯಾಚರಣೆ ಮನ್ಪುಗ ದಾದ ಆವೊಂದು ತೂಕ ಇನಿ ಮುಟ್ಟ ಒಂಜಿ ಕೋರ್ದ ಗಜ್ಪು ಮನ್ಪಂದನಾರು ತಾರ ಮರ ಆಯ್ತು ಬಣಲೆಡು ಪುಡೇರೊಂದುಲ್ಲೇರು ಅರ್ನ ಬಗ್ಗೆ ರಡ್ಡು ಪಾತ್ಯರ ಚಾದು ಬುಡಿ ಚೂರು ಪಾಡು ಎಡ್ಡೆ ದನ ಮರ ಅದು ಮಲ್ಡೆ ಏರ್ ಕೊಡ್ತೀನಿ ಒಂದು ಫಸ್ಟಿಗೆ ಒಂದು ನೆತ್ತ ನಿಕ್ಲೇನ ಎಕ್ಸ್ಪರಿಮೆಂಟ್ ಏಕ್ಲೇಡ ನಂದು ಹಾಂ ಸುಕ್ಕ ಹಾಂ ಬೆಲ್ಲ ಚೂರು ಪಾಡು ಬೆಲ್ಲ ಮಾಡುವೇರು ಗೊತ್ತಿ ಜನಕ್ಕೆ ದಾದ ಅವನು ಹಾಂ ಅವು ಇನಿ ಗೊತ್ತುಂಡು ಇನಿ ಮುಟ್ಟ ತೂತಜ್ಜಿ ಇಲ್ಲಿ ಬರ್ತದನ ನನ್ನ ಮಿನಿ ಅವು ಅನ್ನೆ ನೀರ್ದ ವ್ಯವಸ್ಥೆ ಉಂಡು ಮತ್ತೆ ನಿಕ್ಲಿಕ್ಕೆ ಎಕ್ಸ್ಪೆರಿಮೆಂಟ್ ಮಾಡ್ಪಾರ ಇನಿಯತಿಗೆ ಟೈಮು ಅಪ್ಪ ಯಾವ್ದ ಏತು ಬರ್ತಾಂಡು ಒಂಜಿ ಇದು ಪಾಡು ಒಂಜಿ ಪೀಸ್ ತಿಟ್ಟು ಪಾಡು ಅದನ್ನು ಮಾರೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆಯ್ತು ಮಾತಾಡಬಾರ್ದು ಸರಿ ಅಪ್ಪನು ನೆಕ್ಕ ಉಪ್ಪು ಕಮ್ಮಿ ಉಂಡು ಉಪ್ಪು ಮುಖ ತೂದು ಪಾಡ್ಲವ ಜಾಸ್ತಿ ಪಾಡುತ್ತೆ ಉಪ್ಪು ಕಮ್ಮಿ ಉಂಡು ನಿಮಗೆ ತೂದು ಅದು ನಿಕ್ಲು ಇತ್ತ ಪಾಡು ಉಪ್ಪು ಯಾಮನ್ ಪಾಡು ಒಂಜಿ ಫೈನಲ್ ಟಚ್ ಯಾಮನ್ ಅಚ್ಚ ಇವತ್ತೊಂದು ಒಂದು ಇವತ್ತೊಂದು 10 kg ಉಪ್ಪು ಬಾಡಿಯಲ್ಲ ಉಪ್ಪು ಬಾಡಿದ ಪುಳಿ ಮುಂಚೆ ಡೈಯೇ ಬಿಡಿ ಉಪ್ಪು ಬಾಡ 10 kg 1 kg ರೈಸ್ ಯಾವ ಕಣ್ಣ ನಿಕ್ಕಿಲ್ಲ ಒಂಜಿ ಲೋಟೆ ನಿಕ್ಕಿಲ್ಲ ರೆಡಿನ ಕುಡಿಪುಲ ಇನ್ನು ಕೈಲಿ ಚೇಂಜ್ ಆದ ನಾಯಿ ಅಕ್ಕಲ ಬರ ನಾಯಿ ದಿನ ಅಡೆಗೆ ಗ್ಯಾಸ್ ಚೇಂಜ್ ಆಗ ಕುಳಿತ ನೀರುಂಡು ಚೇಂಜ್ ಕೊಡು ಬರ್ಲೇದ ಹೋಗೋಡು ಒಂಜಿ ಮೂರ್ಲೆ ಅವ ಲಾಸ್ಟ್ಗೆ ಟಚ್ ಅಲ್ಲೇ ಫೈನಲ್ ಟಚ್ ಅಪ್ ಅವ ಫೈನಲ್ ಟಚ್ ಅಪ್ ನಾನು ಇಂಚಿನೇಟ್ ನನ್ನ ಪ್ರಶ್ನೆ ಆಗೈತೆ ಲಾಸ್ಟ್ ಗೆ ಇಂಚಿನೇಟ್ ಅಂತ ಆಂಜನಕ್ಕೆ ಬರೋಡಾಂಡಿ ಕಜಿ ಪಾವಡಾಂಡಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ ಬಾಯ್. ಎರಡು ಬಾತ್ರೂಮ್ ಉಂಟು ರೆಡ್ ರಜಾ ಕುರುವಾಕು ಮಾಸ್ಟರ್ ಪೀಸ್ ರಾಜಾ ಅಕ್ಕ ಬಾಕಿ ಚಪಾಳಿ ಇದು ಪದ್ಯ ಉಂಟು ಗ್ರೇವಿ ನಮ್ಮ ಇಲ್ಲ ಕೋಳಿ ಪುಳಿ ಮುಂಚಿಯಲ್ಲಿ
ಆಯ್ತಾ ಪುಲಿಯವ ತುಲೆ ಟೇಸ್ಟ್ ತುಲೆ 19 ರೂಪಾಯಿ ಮಲ್ತೊಂದಿಲ್ಲೇ ಅವೇ ಬಾಡುದು ಚೂರು ಅದೇ ನೀರು ಮಾತ್ರ ಬಾಡುದು ಯಾವ ಖಾರ ಇತ್ತು ಆ ಜೋಕ್ಲಿ ಒಂದು ಚೂರು ಗಸಿ ನಕ್ಕದು ಕೊರ್ನ ಹುಳಿ ಮುಂಚೆ ಇಂಚಾನೆ ಬರ್ಕೊಂಡು ಬುಗ್ಗೆ ಇಂಚ ಅಂದು ಅಕ್ಲೆಗ್ ಖಾರ ಅಂಡ ಅಂದ್ ಹುಳಿ ಮುಂಚೆ ಗ್ರೇವಿ ಒಂಚೂರು ಬಾಡಿ ಸಲಾಡ್ ಉಂಡತ್ತ ಟೊಮೆಟೊ ಸಾರು ಮಾಡ್ತಾರೆ ಟೊಮೆಟೊ ಸಾರು ಮಾಡ್ಬಾರ್ದು ಕಾಯಿ ಮುಂಚೆ ಪೂರ ಉಂಟು ಒಗ್ಗರಣೆ ಮಾಡಿ ಡಿಮ್ ದಪ್ಪ ಮಾಡ್ಬೇಕು ಬೋರ್ಡ್ ಕಬಾಬ್ ಕಾಯಿ ಪರ ಉಂಡು ಬೇತೇನೆ ಐಟಮ್ ಅಲ್ಪ ಕೊನದು ಕಾಯಿ ಅಲ್ಲೇ ಕಾಯಿ ಕಬಾಬ್ ಫೈರ್ ಕ್ಯಾಂಪ್ ದಲ್ಪ ಮುಲ್ಪಾಡ್ ನಡೆ ಕೊನ ಬೆಚ್ಚ ಬೆಚ್ಚ ತಿನ್ನೋದು ಸೊಕ ಸರ್ ಏನು ಐಟಮ್ ಇದು ಸರ್ ಏನು ಐಟಮ್ ಇದು ಟೇಸ್ಟ್ ಆಗ್ಬೋದು ಆಯಿತಾ ಇವರು ನಮ್ಮ ಬಸ್ತಿ ಬಲ್ಕೆ ಸಂತೋಷ್ ನಾಯ್ಕ ಅಂತ ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಬಟ್ ಇವಾಗ ಫ್ಯಾಮಿಲಿ ಕುಕ್ಕು